ವೀಕ್ಷಕರ ನಮಸ್ಕಾರ, ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ. ಪೋಸ್ಟ್ ಆಫೀಸ್ ಅಂತ ನೆನಪಾಗುವಾಗ ನಮಗೆ ಹಳೆ ಕಾಲದ ಬಿಲ್ಡಿಂಗು ಮತ್ತೆ ಅಲ್ಲಿರುವಂತಹ ಪತ್ರಗಳ ವ್ಯವಹಾರ ಮಾಡ್ತಿದ್ದಂಥದ್ದು, ಪಾರ್ಸೆಲ್ ಅಥವಾ ಮನಿ ಆರ್ಡರ್ ಮಾಡುವಂತಹ ವ್ಯವಸ್ಥೆಗಳಿತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ಈಗ ಪೋಸ್ಟ್ ಆಫೀಸ್ ಜೆನ್ಜಿ ಪೋಸ್ಟ್ ಆಫೀಸ್ ಆಗ್ತಾ ಇದೆ. ಇದು ಮಂಗಳೂರಿನ ಶ್ರೀನಿವಾಸ ನಗರದಲ್ಲಿದೆ. ಸುರತ್ಕಲ್ನ ಶ್ರೀನಿವಾಸ ನಗರದಲ್ಲಿರುವಂತಹ ಜೆನ್ಜಿ ಪೋಸ್ಟ್ ಆಫೀಸ್ಗೆ ನಾವು ಬಂದಿದ್ದೇವೆ. ಈ ಜೆನ್ಜಿ ಪೋಸ್ಟ್ ಆಫೀಸ್ ಹೇಗಿದೆ, ಯಾವ ತರ ಇದೆ ಅಂತ ಹೇಳೋದನ್ನ ನೋಡುವ ಬನ್ನಿ. ನಮಸ್ತೆ, ನಾನು ಪ್ರದೀಪ್ ಭಂಡಾರಿ, ಇನ್ಸ್ಪೆಕ್ಟರ್ ಪೋಸ್ಟ್ ಮಂಗಳೂರು ನಾರ್ತ್ ಅಂಚೆ ಉಪವಿಭಾಗ. ಸೊ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನ್ಯೂ ಜನರೇಷನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ ಕ್ಯಾಂಪಸ್ ಒಳಗಡೆ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಇದರ ಬಗ್ಗೆ ಒಂದು ಕಿರು ಮಾಹಿತಿ ನಿಮಗೆ ನೀಡಲು ಬಯಸ್ತೇನೆ. ಸೊ ಬೇಸಿಕಲಿ 172 ಇಯರ್ಸ್ ಇತಿಹಾಸವುಳ್ಳ ಭಾರತೀಯ ಅಂಚೆ ಇಲಾಖೆಯು ಈಗಿನ ನ್ಯೂ ಜನರೇಷನ್ ಎನ್ವಿರಾನ್ಮೆಂಟಿಗೆ ಒಗ್ಗಿಕೊಳ್ಳುವಂತೆ ಪೋಸ್ಟ್ ಆಫೀಸ್ಗಳನ್ನು ಮಾರ್ಪಾಡುಗೊಳ್ತಾ ಇದೆ. ಅದೇ ರೀತಿ ಈ NIT ಕ್ಯಾಂಪಸ್ ಒಳಗೆ ಇರುವ ಪೋಸ್ಟ್ ಆಫೀಸ್ ಕೂಡ 30 ಮಾರ್ಚ್ 2026 ಲೋಕಾರ್ಪಣೆಗೊಂಡಿದೆ. ಸೊ ಇದರ ಬೇಸಿಕಲಿ ನಾವೊಂದು ಇನ್ಫ್ರಾಸ್ಟ್ರಕ್ಚರ್ ಏನು ಮಾಡಿಫಿಕೇಶನ್ ನೋಡೋದಾದ್ರೆ, ಸೊ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಅಗತ್ಯತೆ ನಾವು ಮನಗಂಡು ಈ ಒಂದು ಆಫೀಸ್ನ ಮಾಡಿಫಿಕೇಶನ್ ಮಾಡುವಾಗ ಅವ್ರದ್ದು ಕೊಲಾಬ್ರೇಷನ್ ನಾವು ಮಾಡಿಸ್ಕೊಂಡಿದ್ವಿ. ಅದೇ ರೀತಿ ನೀವು ನೋಡ್ಬೋದು, ಈ ಆಫೀಸ್ ವಾಲ್ಗಳಲ್ಲಿ ನಾವು ಸ್ಟೂಡೆಂಟ್ ಪಾರ್ಟಿಸಿಪೇಷನ್ಗೆ ರಿಕ್ವೆಸ್ಟ್ ಮಾಡಿದ್ವಿ. ಅದೇ ಥರ ಅವರು ಬಂದು ಈ ವಾಲ್ಗಳಲ್ಲಿ ಅವರಿಗೆ ಒಂದು ಏನು ವೈಬ್ಸ್ ಕಂಡಿದೆ, ಅದೇ ಪೋಸ್ಟ್ ಆಫೀಸ್ ಹಾಗೂ ನಮ್ಮ ಮಂಗಳೂರು ಕಲ್ಚರ್, ಅದೇ ರೀತಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಹಾಗೆ ಫ್ಯೂಚರ್ ಟೆಕ್ನಾಲಜಿ ಯಾವ ಥರ ಇರುತ್ತೆ ಅಂತ ಒಂದು ಅವರು ಈ ಕಾನ್ಸೆಪ್ಟನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನೀವು ನೋಡ್ಬೋದು, ಈ ಕಡೆ ತುಳುನಾಡು ಕಲ್ಚರ್ ಇರ್ಬೋದು, ನ್ಯೂ ಜನರೇಷನ್ ಪೋಸ್ಟ್ ಆಫೀಸ್ನ ಒಂದು ಭಾಗವಾಗಿರ್ಬೋದು, ಅಥವಾ ಸ್ಟೂಡೆಂಟ್ಗಳು ಅವರ ಮೊಬೈಲ್ ಥ್ರೂ ಮಿಂಗಲ್ ಆಗ್ಬೋದು, ಅದೇ ಥರ ಫ್ಯೂಚರ್ ಟೆಕ್ ಯಾವ ಥರ ಇರ್ಬೋದು ಅಂತ ಒಂದು ಕಾನ್ಸೆಪ್ಟ್ನ ಇಲ್ಲಿ ಅವರು ತಂದಿದ್ದಾರೆ. ಅದೇ ರೀತಿ ಈ ಕಡೆ ನೋಡೋದಾದರೆ ಆಲ್ ಓವರ್ ವರ್ಲ್ಡ್ ವಿ ಡೆಲಿವರ್ ಅಂತ ಒಂದು ಕಾನ್ಸೆಪ್ಟ್ನ ಇಲ್ಲಿ ಸ್ಟೂಡೆಂಟ್ಗಳೇ ಒಂದು ಇಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ. ಅದೇ ರೀತಿ ಸ್ಟೂಡೆಂಟ್ಗಳು ನ್ಯೂ ಜನರೇಷನ್ ಅವರ ವೈಬ್ಗೆ ತಕ್ಕಂತೆ ಈಗಿನ ಪ್ರಸ್ತುತ ಪ್ರಚಲಿತ ಇರುವ ಯಾವುದಾದ್ರು ಇಮೋಜಿಗಳನ್ನು ಅಥವಾ ಕಾರ್ಟೂನ್ ಪಿಕ್ಚರ್ನ ಇಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ನ ಕೋರ್ ಬಿಸ್ನೆಸ್ ನಾವೇನು ಸೇವೆ ಕೊಡ್ತಾ ಇದ್ವಿ, ಅದು ಪಾರ್ಸೆಲ್ ಸರ್ವಿಸ್ ಆಗಿರ್ಬೋದು, ಸೇವಿಂಗ್ಸ್ ಬ್ಯಾಂಕ್ ಆಗಿರ್ಬೋದು, ಡಿಜಿಟಲ್ ಆನ್ಲೈನ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ಪಾರ್ಸೆಲ್ ಆಗಿರ್ಬೋದು, ಅದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅದೇ ರೀತಿ ಈ ಕಡೆ ನೋಡೋದಾದ್ರೆ ಒಂದು ಚಿಲ್ ಝೋನ್ ತರ ಒಂದು ಸ್ಟೂಡೆಂಟ್ಗೆ ಹ್ಯಾಂಗ್ ಔಟ್ ರೀತಿನ ಒಂದು ಪ್ಲೇಸ್ನ ಇಲ್ಲೊಂದು ಡೆಡಿಕೇಟ್ ಮಾಡಿದ್ದೀವಿ. ಅದೇ ಥರ ಅವರು ಒಂದು ಇಮೇಜ್ನಲ್ಲಿ ಕ್ಯಾರಿಕೇಚ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬರೋದಾದರೆ ಸ್ಟೂಡೆಂಟ್ಗಳಿಗೆ ನ್ಯೂ ಟೆಕ್ನಾಲಜಿ ತುಂಬ ಇಷ್ಟ. ಅದೇ ರೀತಿ ನಾವು ಕೌಂಟ್ರಲ್ಲಿ ಅವರು ಬುಕ್ಕಿಂಗ್ ಮಾಡುವ ಲೈನ್ ನಿಂತ್ಕೊಂಡು ಬುಕ್ಕಿಂಗ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೊ ಆ ಕಾನ್ಸೆಪ್ಟ್ ಮೇಲೆಗೆ ನಾವು ಒಂದು ಸೆಲ್ಫ್ ಬುಕ್ಕಿಂಗ್ ಕಿಯೋಸ್ಕನ್ನು ಇಲ್ಲಿ ನಾವು ಇಟ್ಟಿದ್ದೇವೆ. ಸೊ ಸ್ಟೂಡೆಂಟ್ಗಳು ಅವ್ರದ್ದೇ ಮೊಬೈಲ್ OTP ಹಾಕೋದ್ರ ಮೂಲಕ ಸೆಲ್ಫ್ ಬುಕ್ಕಿಂಗ್ ಕೂಡ ಇಲ್ಲಿ ಮಾಡ್ಬೋದು. ಡೊಮೆಸ್ಟಿಕ್ ಅಥವಾ ಫಾರಿನ್ ಪಾರ್ಸೆಲ್ ಅಥವಾ ಅವರ ಮನೆಗೆ ಪಾರ್ಸೆಲ್ನ ಅವರ ಸೆಲ್ಫ್ ಬುಕ್ಕಿಂಗ್ ಇಲ್ಲಿ ಮಾಡಿಕೊಂಡು ಡಿಜಿಟಲ್ ಪೇಮೆಂಟ್ ಮುಖಾಂತರ ಸೊ ಬುಕ್ಕಿಂಗ್ ಮಾಡ್ಬೋದು. ಸೊ ಡಿಜಿಟಲ್ ಒಂದು ಯುಗದಲ್ಲಿ ನಾವು ಇರೋದ್ರಿಂದ ಸೊ ಡಿಜಿಟಲ್ ಪೇಮೆಂಟ್ಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಅದೇ ಥರ ನಾವು ಸೇವಿಂಗ್ಸ್ ಬ್ಯಾಂಕ್, ಇನ್ಶೂರೆನ್ಸ್ ಬ್ಯಾಂಕ್ ಸರ್ವಿಸ್ನ ಇಲ್ಲಿ ಕೌಂಟ್ರಲ್ಲಿ ಕೊಡ್ತಾ ಇದ್ವಿ. ಸೊ ಸ್ಟೂಡೆಂಟ್ಗಳಿಗೆ ಅವರ ಒಂದು ಇಲ್ಲಿ ಬಂದು ಇಲ್ಲಿ ಅವರ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಾವು ಇಲ್ಲಿ ಅವರಿಗೆ ಸ್ಪೇಸ್ ಕೊಟ್ಟಿದ್ದೇವೆ. ಸೊ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದೇವೆ. ಹಾಗೆ ಫ್ರೀ ವೈಫೈ ಕೂಡ ಇಲ್ಲಿ ನಾವು ಅವರಿಗೆ ಫೆಸಿಲಿಟಿ ಕೊಟ್ಟಿದ್ದೇವೆ. ಸೊ ಫ್ರೀ ಟೈಮಲ್ಲಿ ಅವ್ರ ಸ್ಟೂಡೆಂಟ್ಗಳು ಬಂದು ಅವ್ರ ಗ್ರೂಪ್ ಡಿಸ್ಕಷನ್ ಅಥವಾ ಒಂದು ಹ್ಯಾಂಗ್ ಔಟ್ ಝೋನ್ ಥರ ಇಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದೇವೆ. ಸೊ ಫ್ರೀ ಟೈಮಲ್ಲಿ ಅವರಿಗೆ ಒಂದು ಮಿನಿ ಗೇಮ್ಸ್ ಥರ ಆಡಲು ಒಂದು ಪ್ರೊವಿಷನ್ ಕೊಟ್ಟಿದ್ದೇವೆ. ಒಂದು 4-5 ಗೇಮ್ಸ್ ಕೂಡ ಇಲ್ಲಿ ನಾವು ಅವರಿಗೆ ಆಪ್ಷನ್ ಕೊಟ್ಟಿದ್ದೇವೆ.
ಸೊ ಕಾಂಪ್ಲಿಮೆಂಟರಿ ಆಗಿ ಅವರಿಗೆ ಟೀ ಕಾಫಿ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿ ನೀರು ಕೂಡ, ಡಿಸ್ಟಿಲ್ ವಾಟರ್ ಕೂಡ ಅವರಿಗೆ ವ್ಯವಸ್ಥೆ ಇದೆ. ಈ ಕಟ್ಟಡ ಒಳಗಡೆ ಫುಲ್ ಹವಾನಿಯಂತ್ರಿತ ಸೌಲಭ್ಯವಿದೆ. ಸೊ ಸ್ಟೂಡೆಂಟ್ಗಳಾಗ್ಲಿ ಅಥವಾ ಬರುವ ಸಾರ್ವಜನಿಕರಿಗಾಗ್ಲಿ ರೆಫರ್ ಮಾಡಲಿಕ್ಕೆ ಅಥವಾ ಅವರ ಫ್ರೀ ಟೈಮಲ್ಲಿ ಓದಲಿಕ್ಕೆ ಹಿಂದಿ, ಇಂಗ್ಲಿಷ್, ಕನ್ನಡ 3 ಲ್ಯಾಂಗ್ವೇಜಲ್ಲಿ ಕೂಡ ನಾವು ಬುಕ್ ಅವರಿಗೆ ಸಪ್ಲೈ ಮಾಡಿದ್ದೀವಿ. ಅದೇ ರೀತಿ ಸಿಟಿಸನ್ ಸೆಂಟ್ರಿಕ್ ಸರ್ವಿಸ್ಗಳಾದಂಥ ಆಧಾರ್, ಅವರಿಗೆ ಮೊಬೈಲ್ ನಂಬರ್ ಚೇಂಜ್ ಆಗಿರ್ಬೋದು ಅಥವಾ ಏನಾದರೂ ಇಮೇಲ್ ID ಚೇಂಜ್ ಆಗಿರ್ಬೋದು ಅಥವಾ ಡೆಮೋಗ್ರಫಿ ಅಡ್ರೆಸ್ ಚೇಂಜ್ ಇರ್ಬೋದು. ಸೊ ಅವರಿಗೆ ಇಮಿಡಿಯೇಟ್ ಸರ್ವಿಸ್ ಕೊಡೋ ದೃಷ್ಟಿಯಿಂದ ಆಧಾರ್ ಕೌಂಟರ್ ಕೂಡ ಇಲ್ಲಿ ತೆಗೆದಿದ್ದೇವೆ. ಸೊ ಓವರ್ ಆಲ್ ನೀವು ನೋಡೋದಾದ್ರೆ ಒಂದು ಫುಲ್ ನ್ಯೂ ಜನರೇಷನ್ ವೈಬ್ ತರ ಕೊಡುವ ದೃಷ್ಟಿಯಿಂದ ನಾವು ಇದು ಪ್ರಯತ್ನ ಮಾಡಿದ್ದೇವೆ. ಸೊ ಸ್ಟೂಡೆಂಟ್ಗಳು ಕೂಡ ಪಾರ್ಟಿಸಿಪೇಷನ್ ಇಲ್ಲಿ ಇದ್ದಿದ್ರಿಂದ ಇದೊಂದು ಅತ್ಯುತ್ತಮವಾಗಿ ಒಂದು ಒಳಗಡೆ ಒಂದು ಆಫೀಸ್ ಸ್ಪೇಸ್ ಮೂಡಿ ಬಂದಿದೆ. ಸೊ ನಮ್ಮ ಯಕ್ಷಗಾನದ ಒಂದು ಕ್ಯಾರಿಕೇಚರ್ ಆಗಿರ್ಬೋದು ಅಥವಾ ರೀಸನ್ ಸ್ಟೂಡೆಂಟ್ ನಮ್ಮ ಇಂಡಿಯಾ ಪೋಸ್ಟ್ ಇದು ಏನೇನು ಕೋರ್ ಆಕ್ಟಿವಿಟಿ ಇದೆ ಅದನ್ನು ಒಂದು ಫ್ಯೂಷನ್ ಮಾಡೋ ಮೂಲಕ ಇದನ್ನ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಇದು ಕೇವಲ ಸ್ಟೂಡೆಂಟ್ಗಳಿಗೆ ಮಾತ್ರ ಇಲ್ಲದೆ ಇಲ್ಲಿರುವ ಲೋಕಲ್ಸ್ಗಳಿಗೆ ಕೂಡ ಇದು ಫ್ರೀಯಾಗಿ ನಮಗೆ ವೈಫೈ ಆಕ್ಸೆಸ್ ಅಥವಾ ಏನೇನು ಕಾಂಪ್ಲಿಮೆಂಟರಿ ಕೊಡ್ತೀವಿ ಅವರಿಗೆ ಕೂಡ ಅಪ್ಲೈ ಆಗ್ತದೆ. ಅದೇ ರೀತಿ ನಮ್ಮ ಇಂಡಿಯಾ ಪೋಸ್ಟ್ ಒಂದು 177 ವರ್ಷದ ಲೆಗಸಿ ಏನಿದೆ ಅದನ್ನ ಮುಂದಿನ ಜನರೇಷನ್ಗೆ ಕೂಡ ಅವರಿಗೆ ಮುಟ್ಬೇಕು. ಸೇವಿಂಗ್ಸ್ ಬ್ಯಾಂಕ್ಸ್ ಅಥವಾ ಇನ್ಶೂರೆನ್ಸ್ ಬಗ್ಗೆ ಅಥವಾ ನಮ್ಮ ಏನು ಮೇಲ್ ಪ್ರಾಡಕ್ಟ್ ಇದೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಸಿಗಬೇಕು. ಸೊ ನಮ್ಮ ಪೋಸ್ಟ್ ಆಫೀಸ್ನು ನ್ಯೂ ಜನರೇಷನ್ ಒಗ್ಗಿಕೊಳ್ಳುವಂತೆ ಕೂಡ ನಾವು ಕೂಡ ನೆಕ್ಸ್ಟ್ ಜನರೇಷನ್ ರೆಡಿ ಆಗ್ತಿದೆ ಅನ್ನೋ ದೃಷ್ಟಿಯಿಂದ ಈ ಪೋಸ್ಟ್ ಆಫೀಸ್ ಒಂದು ಲೋಕಾರ್ಪಣೆಗೊಂಡಿದೆ. ಇದು ಕೋಸ್ಟಲ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇದು 4ನೇ ನ್ಯೂ ಜನರೇಷನ್ ಪೋಸ್ಟ್ ಆಫೀಸ್ ಆಗಿದೆ. ತುಂಬ ಚೇಂಜಸ್ ಇದೆ, ಲೈಕ್ ಏಸ್ಥೆಟಿಕ್ಸ್ ಪರವಾಗಿ, ಆಮೇಲೆ ಇನ್ನು ಸರ್ವಿಸ್ ಪರವಾಗಿ, ಸಿಸ್ಟಮ್ ಆ್ಯಕ್ಚುಲಿ ಇನ್ನೂ ಕೂಲಿಂಗ್ನೆಸ್, ಅದು ಇಲ್ಲಿರೋ ಟೆಂಪರೇಚರ್ಗೆ ಈ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇಂಥ ಫೆಸಿಲಿಟೀಸ್, ಈ ಗೇಮಿಂಗ್ ಆಡ್ಕೊಳ್ಳೋದು, ಸೋಫಾ ಸಿಸ್ಟಮ್ಸ್ ಅದು ಇವೆಲ್ಲ ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮು ಕಂಪೇರ್ ಮಾಡಿದ್ರೆ ತುಂಬ ಚೇಂಜಸ್ ಇದೆ. ನಾನು ಫಸ್ಟ್ ಇಲ್ಲಿ ಬಂದಿರೋದಕ್ಕಿಂತ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ಸೊ ನಿಮಗೆ ಇಲ್ಲಿ ಫೆಸಿಲಿಟೀಸ್ ಬೇರೆ ಫೆಸಿಲಿಟೀಸ್ ಕೂಡ ಲೈಕ್ ಮುಂಚೆ ಕೌಂಟರ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಲಿ, ಯಾರನ್ನ ಅಪ್ರೋಚ್ ಆಗಬೇಕು ಅನ್ನೋದು ಒಂದು ಕ್ಲಾರಿಟಿ ಇರ್ತಿರ್ಲಿಲ್ಲ. ಈಗ ಅವರೇ ಕರೀತಾವ್ರೆ ಎಲ್ಲಿ ಏನು ಬೇಕು ಅಂತ. ಸೊ ಆ್ಯಂಡ್ ಏನಾದ್ರು ನಾವು ಅಪ್ಪಿ ಮಿಸ್ ಆದರೂ ಕೂಡ ಆ ಟೈಮ್ಗೆ ಅವೈಲೇಬಲ್ ಇಲ್ಲ ಅಂದರೆ ಅವರೇ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್ನ ಕರೆದು ಸರ್ವಿಸ್ ಮಾಡಿಕೊಡ್ತಾವ್ರೆ. ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಹಿರಿಯ ನಾಗರಿಕರು, ಸಾರ್ವಜನಿಕರು ಕೂಡ ಈ ಅಂಚೆ ಕಚೇರಿಯಲ್ಲಾದ ಬದಲಾವಣೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಇದ್ದ ಎಲ್ಲ ನ್ಯೂನತೆಗಳನ್ನು ತೊಡೆದುಹಾಕಿ ಕಚೇರಿ ಜನಸ್ನೇಹಿಯಾಗಿ ಬದಲಾಗಿ ಎಲ್ಲರನ್ನ ತನ್ನತ್ತ ಸೆಳೆಯುವ ಈ ಜನ್ಜಿ ಕಚೇರಿ ಯಶಸ್ವಿಯಾಗಿದೆ.